ರಾಮ 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 ಹರೇ ಹರೇ. ಸೊ ಈ ಅಧ್ಯಾಯ ಪೃಥು ಮಹಾರಾಜರ ಅವತರಣೆ ಆಗಿದೆ, ಮತ್ತೆ ಅವರ ಪಟ್ಟಾಭಿಷೇಕ ಆಗ್ತಾ ಇದೆ. ಸೊ ಪಟ್ಟಾಭಿಷೇಕ ಸ್ವಲ್ಪ ಸಹಜವಾಗಿ ಆ ರೀತಿಯ ಒಂದು ಚಟುವಟಿಕೆಯಲ್ಲಿ ಅವರ ಗುಣಗಾನ ಮಾಡೋದು ಇರುತ್ತೆ. ಆಮೇಲೆ ಇದು ಗುಣಗಾನ ಏನು ಇದು ತಪ್ಪಿಲ್ಲ, ಇಲ್ಲಿ ಇದರಲ್ಲೇನು ವಂಚನೆ ಇಲ್ಲ. ಇದು ಪೃಥು ಮಹಾರಾಜರ ನಿಜ ಸ್ಥಿತಿ. ಸೊ ಪೃಥು ಮಹಾರಾಜರ ನಿಜ ಸ್ಥಿತಿಯನ್ನು ಮೊದಲಿಗೆ ಋಷಿಮುನಿಗಳು ಗುರುತಿಸಿದ್ರು, ಮತ್ತೆ ಬ್ರಹ್ಮ ಇತ್ಯಾದಿ ದೇವತೆಗಳು ಕೂಡ ಅದನ್ನು ದೃಢೀಕರಿಸಿದ್ರು. ಸೊ ಹಾಗಿರುವಾಗ ಇಲ್ಲಿ ಸೂತ ಮಗದಾದಿ ಇವರು ಅವರನ್ನು ಪ್ರಶಂಸೆ ಮಾಡ್ತಾ ಇರೋದು, ಹೊಗಳ್ತಾ ಇರೋದು ಅದೇನು ತಪ್ಪಿಲ್ಲ. ಆದರೂ ಸಹ ಇಲ್ಲಿ ಪೃಥು ಮಹಾರಾಜರು ಅವರು ಇದನ್ನ ಈ ಮಾತುಗಳಲ್ಲಿ ಅವ್ರ ಕಾರಣಗಳು ಹೇಳ್ತಾ ಇದ್ದಾರೆ. ಇದು ಇನ್ನ ನನ್ನಲ್ಲಿ ವ್ಯಕ್ತವಾಗಿಲ್ಲ, ಹಾಗೆ ನಾನು ಹೇಗೆ ಸ್ವೀಕರಿಸ್ಲಿ. ಸೊ ಹೀಗೆಲ್ಲ ಅವ್ರ ಕಾರಣಗಳು, ಕೆಲವು ಕಾರಣಗಳು. ಇದು ಮಕ್ಕಳಿಗೆ ಪ್ರಶಂಸೆ ಮಾಡಿದ್ರೆ ಓಕೆ, ಮಕ್ಕಳಿಗೆ ಪ್ರಶಂಸೆ ಮಾಡಿದ್ರೆ ಅವರು ಆ ರೀತಿಯಲ್ಲಿ ಅವರು ಇದು ಈಗ ಮಾಡಬೇಕು ಅಂತ ತಿಳ್ಕೊಳ್ತಾರೆ, ಇದು ಮಾಡಬಾರದು ಅಂತ ತಿಳ್ಕೊಳ್ತಾರೆ. ಸೊ ಹಾಗೆ ಅವ್ರನ್ನ ಪ್ರೋತ್ಸಾಹ ಮಾಡೋ ರೀತಿಯಲ್ಲಿ ಒಂದ್ಸಲ ಹೊಗಳ್ಬೇಕಾಗುತ್ತೆ. ಸೊ ಆದ್ರೆ ಇವ್ರು ಹೇಳ್ತಾರೆ ಆ ರೀತಿ ನನ್ನ ಹೊಗಳಕ್ಕೆ ಅಷ್ಟೇ ಇದು ಅಂತ. ಅಂದ್ರೆ ಅವರು ಸಂಪೂರ್ಣವಾಗಿ ಅದನ್ನ ತಿರಸ್ಕರಿಸ್ಬಿಡ್ತಾರೆ. ಈ ತರ ಹೊಗಳಿಕೆಯನ್ನು ಅವರು ಬೇಡ ಇದೆ. ಸೊ ಇನ್ನ ಒಂದು ಏನು ಹೇಳಿದ್ರು ಇಲ್ಲಿ ಮಾತಿಲ್ಲಿ, ಅದು ಒಂದು ರೀತಿ ಅಗೌರವನೇ ಅಂತ ಕೂಡ ಹೇಳ್ತಾರೆ. ಅಗೌರವ ಅದು ನನಗೆ ನಾನಿನ್ನ ಅದೆಲ್ಲ ಲಕ್ಷಣಗಳು ತೋರಿಸ್ತಾ ಇಲ್ಲ ನಾನು. ಹಾಗೆ ಇದು ಯಾರಾದ್ರೂ ಒಬ್ಬರು ವ್ಯಕ್ತಿಗೆ ತುಂಬಾ ನೀನು ಕಲ್ತಿದ್ರೆ ನೀನು ಈ ತರ ನೀನು ದೊಡ್ಡ ವ್ಯಕ್ತಿ ಆಗ್ತೀಯಾ, ಅದೊಂದು ಉದಾಹರಣೆ ಕೂಡ ಇಲ್ಲಿ ಕೊಟ್ಟಾಗುತ್ತೆ. ಇದರಿಂದ ವ್ಯಕ್ತಿ ಅದು ಕಲಿದೇ ಇರುವಾಗ, ವಿದ್ಯೆಯನ್ನು ಪಡೆದೇ ಇರುವಾಗ ಆ ವ್ಯಕ್ತಿ ಅಗ್ರಾಣಿ. ಸೊ ಆಗಿರೋ ವ್ಯಕ್ತಿಗೆ ನಾವು ಇಲ್ಲ ನೀನು ಆ ವಿದ್ಯೆ ಪಡೆದ್ಬಿಟ್ರೆ, ನೀನೊಬ್ಬ ದೊಡ್ಡ IAS ಆಫೀಸರ್ ಆಗ್ಬಿಟ್ರೆ, ದೊಡ್ಡ ಒಂದು ಇದಾಗ್ಬಿಟ್ರೆ, ದೊಡ್ಡ ಸೊ ಇನ್ನು ಆಗಿಲ್ಲ ವ್ಯಕ್ತಿ. ಸೊ ಆಗಿಲ್ದೇ ಇರುವಾಗ ವ್ಯಕ್ತಿಗೆ ಹೇಳಿ ಪ್ರಯೋಜನ, ಅದರಲ್ಲೇನು ಇದೆ. ಸೊ ಹಾಗೆ ಉದಾಹರಣೆಗಳು ಇವರು ಹೇಳ್ತಾ ಇರೋದು, ಈಗ ನಾನೇನು ತೋರಿಸ್ತಿಲ್ಲ, ನಾನು ಇನ್ನ ಗುಣಗಳು ನನ್ನಲ್ಲಿ ವ್ಯಕ್ತವಾಗಿಲ್ಲ, ಚಟುವಟಿಕೆಗಳು ವ್ಯಕ್ತವಾಗಿಲ್ಲ. ಹಾಗೆ ನನಗೆ ಇದು ಹೊಗಳಿಕೆ ಅಲ್ಲ, ಸೊ ಇದೊಂದು ರೀತಿ ತೆಗಳಿಕೆ. ಸೊ ಈ ರೀತಿ ಎಲ್ಲ ಇವರು ಇನ್ಫ್ಯಾಕ್ಟ್ ಈಗ ಇದನ್ನ ಕೇಳಿ ಮುಂದೆ ಋಷಿಮುನಿಗಳು ಹೇಳ್ತಾರೆ ಇಲ್ಲ ಇನ್ನ ಹೊಗಳಿ ಅವ್ರನ್ನ, ಇನ್ನ ಪ್ರಶಂಸಿಸಿ. ಯಾಕಂದ್ರೆ ಎಲ್ಲ ಹೇಳ್ತಾರೆ, ಪ್ರೊಪರ್ ಗುರುಗಳನ್ನೇ ಕೇಳ್ತಾರೆ, ಲೈಫ್ ಇಸ್ ಫಾರ್ ದ ಗ್ಲೋರಿಫಿಕೇಶನ್ ಆಫ್ ಟಾಪಿಕ್ಸ್ ಆಫ್ ಹರಿ. ಸೊ ನಮ್ಮ ಜೀವನವಿರೋದೇ ಭಗವಂತನ ಗುಣಗಾನ ಮಾಡೋದಕ್ಕೆ, ಹಾಗೆ ಭಗವಂತನ ಭಕ್ತರ ಗುಣಗಾನ. ಭಗವಂತನ ಸ್ವತಂತ್ರ ಅಲ್ಲ, ಭಗವಂತನ ಒಟ್ಟಿಗೆ ಭಕ್ತರ ಜೊತೆಗೆ ಇರೋದು. ಸೊ ಅವರನ್ನು ಸ್ತುತಿಸೋದು, ಅವರನ್ನು ಪ್ರಶಂಸಿಸೋದು ನಮ್ಮ ಜೀವನ. ವಾಟ್ ಯೂಸ್ ಇಸ್ ದೇರ್ ಟು ಕಂಟಿನ್ಯೂ ಲೈಫ್ ಇಫ್ ದಟ್ ಈಸ್ ಸ್ಟಾಪ್ ಅಂತ ಹೇಳ್ತಾರೆ. ಸೊ ಅಕಸ್ಮಾತ್ ನಿಂತೋಗ್ಬಿಟ್ರೆ ಆ ತರ ಪ್ರಶಂಸೆ ಮಾಡೋದು, ಭಗವಂತನ ಗುಣಗಾನ ಮಾಡೋದು, ಭಗವಂತನ ಭಕ್ತರ ಗುಣ ಮಾಡೋದು, ಅದು ನಿಂತೋಗ್ಬಿಟ್ರೆ ಮತ್ತೆ ಜೀವನದ ಉದ್ದೇಶ ಏನಿದೆ, ಜೀವನ ಮುಂದುವರಿಸೋದೇನಿದೆ ಸೊ ಅಂತ ಹೇಳ್ತಾರೆ. ಸೊ ಏನಿವೆ, ಸೊ ಹಾಗೆ ಇವರು ಸೂತ ಮಗದ ಇವರು ಪ್ರಶಂಸೆ ಸದ್ಯಕ್ಕೆ ನಿಲ್ಸಿರ್ಬೋದು, ಪೃಥು ಮಹಾರಾಜರು ಮಾತಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆದ್ರೆ ಈಗ ನೆಕ್ಸ್ಟ್ ಅಧ್ಯಾಯದಲ್ಲಿ ಮತ್ತೆ ಇನ್ನ ಹೆಚ್ಚು ಅವರು ಈಗ ಇನ್ನ ಉತ್ಸಾಹದಿಂದ, ಯಾಕಂದ್ರೆ ಅವ್ರು ಕೇಳಿದ್ದು ಇವರು ಶುದ್ಧ ಭಕ್ತರು, ಇವರು ಭಗವಂತನ ಶಕ್ತ್ಯಾವೇಶ ಅವತಾರ. ಆದ್ರೆ ಇವರ ಒಂದು ಈ ಗುಣಗಳು ಕೂಡ ನೋಡ್ತಾ ಇದ್ದಾರೆ. ಏನ್ ಗುಣ ಅಂದ್ರೆ ಪೃಥು ಮಹಾರಾಜರು ಅವ್ರ ನಮ್ರ ಗುಣ. ಸೊ 26 ವೈಷ್ಣವ ಗುಣಗಳೆಲ್ಲ ಹೇಳೋದು ಒಂದು ಹ್ಯುಮಿಲಿಟಿ. ಸೊ ನಮ್ರ ಭಾವ. ಸೊ ಇದು ನಮ್ರ ಭಾವ ಅಂದ್ರೆ ನಾವು ಈ ತರ ನಮ್ಮ ಇದು ಕೆಳಗೆ ಇಟ್ಕೊಂಡು ಈ ರೀತಿ ಅಂತ ಅಲ್ಲ, ಇಲ್ಲ ಎದೇನು ಒಬ್ಬಿಸ್ಕೊಳ್ದೆ ಇರೋದು ಅಂತಲ್ಲ. ಸೊ ಅದು ಆಂತರ್ಯವಾಗಿ ಈ ತರ ಒಳ್ಳೆ ಗುಣಗಳು ಹೇಳ್ತಾರೆ. ಇದು ಸಹಜವಾಗಿ ಭಕ್ತರಲ್ಲಿದೆ. ಯಸ್ಯಾಸ್ತಿ ಭಕ್ತಿರ್ ಭಗವತ್ ಯಕಿಂಚನ ಸರ್ವೈರ್ ಗುಣೈತತ್ರ ಸಮಾಸತೇಸುರ ಅರಾವ ಭಕ್ತಸ್ಯ ಕುತೋ ಮಹದ್ಗಣ ಮನೋರಥೇನ ಆಸತಿ ಧಾವತೋ ಬಹಿಹಿ. ಸೊ ಅಂದ್ರೆ ಇಲ್ಲಿ ಹೇಳೋದು, ಇದು ಯಾರು ಒಬ್ಬರು ಭಕ್ತರು ಆಗ್ತಾರೆ ಅವ್ರಿಗೆ ಸಹಜವಾಗಿ ಎಲ್ಲ ಸದ್ಗುಣಗಳು ಅವರಲ್ಲಿ ವ್ಯಕ್ತವಾಗುತ್ತೆ, ಸಹಜ. ಆದರೆ ಯಾರು ಭಕ್ತರಿಲ್ಲದೆ ಇದ್ರೆ ಅದು ಸ್ವಲ್ಪ ಸಮಯ ತೋರಿಕೆಯಲ್ಲಿ ಅನ್ನಿಸ್ಬೋದು, ಈ ತರ ತುಂಬಾ ನಮ್ರ ಭಾವ ಅಂತ. ಆದರೆ ಅದು ನೆಲೆ ಸ್ಥಿರವಾಗಿಲ್ಲದೆ ಇರೋದ್ರಿಂದ ಅದು ಮನೋರಥೇನ ಆಸತಿ ಧಾವತ. ಅದು ಮನೋರಥ, ಮನಸ್ಸಿನ ನೆಲೆಯಲ್ಲಿದೆ. ಮನಸ್ಸಿನ ನೆಲೆಯಲ್ಲಿರುವಾಗ ಇನ್ನು ಆತ್ಮದ ನೆಲೆಗೆ ಬಂದಿಲ್ಲ, ಅದು ಆ ರೀತಿಯ ಗುಣ, ಆ ನಮ್ರ ಭಾವ ಬಂದಿಲ್ಲ. ಸೊ ಹಾಗೆ ಅದು ಕೆಲವು ಸಲ ವ್ಯಕ್ತ ಆಗುತ್ತೆ, ಮತ್ತೆ ಕೆಲವು ಸಲ ಅದರ ನಿಜ ರೂಪ ಬರುತ್ತೆ. ಅದರದ್ದು ಅದು ಹೇಗೆ ಒಂದು ಸಮಯದಲ್ಲಿ ಇದ್ರ ತರ ಇರ್ಬೋದು, ಇಲಿ ತರ ಇರ್ಬೋದು, ಮತ್ತೆ ಸ್ವಲ್ಪ ಹುಲಿ ತರ ಆಗ್ಬಿಡುತ್ತೆ.
ಯಾಕೆ ಅಂದ್ರೆ ಆ ಗುಣ ಇನ್ನ ಸಂಪೂರ್ಣವಾಗಿ ನಮ್ಮಲ್ಲಿ ಅದು ಬಂದಿಲ್ಲ. ಅದು ಇನ್ನ ಭೌತಿಕ ನೆಲೆಯಲ್ಲೇ ನಾವಿದ್ದೇವೆ. ಕೇಳ್ತೇವಲ್ಲ ನಾವು ಯಾರು ಆ ದುರ್ಯೋಧನ. ಸೊ ದುರ್ಯೋಧನನಿಗೆ ಅಪಮಾನ ಸಹಿಸ್ಲಿಕ್ಕೆ ಆಗೋದಿಲ್ಲ. ಅವರು ಇದರಲ್ಲಿ ಇಂದ್ರಪ್ರಸ್ಥ ಅದಕ್ಕೆ ಬಂದಾಗ ರಾಜಸೂಯ ಯಜ್ಞ ಎಲ್ಲ ಆಗಿದೆ. ರಾಜಸೂಯ ಯಜ್ಞ ಆದಾಗ ಎಲ್ಲರೂ ಕೂಡ ಸಂತೋಷವಾಗಿರ್ತಾರೆ ಅಂದ್ರೆ ಹಾಗೆ ಆ ಯುಧಿಷ್ಠಿರ ಮಹಾರಾಜರ ವ್ಯಕ್ತಿತ್ವ ಹಾಗೆ. ಯುಧಿಷ್ಠಿರ ಮಹಾರಾಜರು ಅಜಾತ ಶತ್ರು, ಅವ್ರಿಗೆ ಯಾರು ಶತ್ರುಗಳಿಲ್ಲ ಅವರು. ಅವರ ನಡವಳಿಕೆ ಹಾಗೆ. ಸೊ ಹಾಗೆ ಹೇಳ್ತಾರೆ ಅವರು ಆ ಯಜ್ಞ ಮಾಡೋ ಸಮಯದಲ್ಲಿ ದುರ್ಯೋಧನ ಕರ್ಣನ್ ಕೂಡ ಅವ್ರಿಗೆ ಬಂದು ಅವರು ಸೇರ್ಕೊಳ್ತಾರೆ. ಅವರು ಕೂಡ ಒಂದು ಭಾಗವನ್ನು ವಹಿಸ್ಕೊಳ್ತಾರೆ. ಅವರ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ತಾರೆ. ದುರ್ಯೋಧನ ಒಂದು ಜವಾಬ್ದಾರಿ, ಕರ್ಣನಿಗೆ ಒಂದು ದಾನ ಮಾಡುವ ಒಂದು ಇಲಾಖೆ. ಸೊ ಈ ತರ ಎಲ್ಲರೂ ಕೂಡ ವಹಿಸ್ಕೊಳ್ತಾರೆ. ಎಲ್ಲರೂ ಕೂಡ ಯುಧಿಷ್ಠಿರನು ತೃಪ್ತಿಪಡಿಸ್ಬೇಕು ಅಂತ ಒಂದು ಭಾವನೆಯಲ್ಲಿ ಇರ್ತಾರೆ. ಯಾಕಂದ್ರೆ ಹಾಗೆ ವ್ಯಕ್ತಿತ್ವ ಹಾಗೆ ಯುಧಿಷ್ಠಿರ ಮಹಾರಾಜ. ಅದೆಲ್ಲ ಆದ್ಮೇಲೆ ನಾವು ಕೇಳೋದು ಆಗ ಅವ್ರದ್ದು ಅರಮನೆಯಲ್ಲಿ ಒಂದು ಇದೇನೋ ಇರುತ್ತೆ, ಏನದು ಒಂದು ಮಾಯಾದಾನವ ಸೃಷ್ಟಿಸಿರೋ ಒಂದು ಮ್ಯಾಜಿಕ್ ಇದಿರುತ್ತೆ ಅಲ್ಲಿ. ಸೊ ಮ್ಯಾಜಿಕ್ ಇದರಲ್ಲಿ ಅಂದ್ರೆ ಅಲ್ಲಿ ನೀರಿರೋ ಕಡೆ ನೀರಿಲ್ಲ, ಇದಿರೋ ಕಡೆ ನೀರ್ ತರ ಕಾಣುತ್ತೆ ಆದ್ರೆ ಅಲ್ಲಿ ನೀರಿಲ್ಲ, ಅಲ್ಲಿ ಭೂಮಿ ಇಲ್ಲ. ಭೂಮಿ ತರ ಕಾಣಿದ್ರೆ ಅದು ಭೂಮಿ ಅಲ್ಲ, ಅಲ್ಲಿ ನೀರಿಲ್ಲ, ಸಿಗಲ್ಲ. ಸೊ ಹೀಗೆ ಅಲ್ಲಿ ಒಂದು ಕಡೆ ಇವರು ದುರ್ಯೋಧನ ಬೀಳ್ತಾರೆ, ನೀರ್ ಅನ್ಕೊಂಡು ಹೇಳ್ತಾರೆ, ಎಚ್ಚರಿಕೆ ಕೊಡ್ತಾರೆ. ಆದ್ರೆ ಅವರು ತಿಳಿದೇನೋ ಅವರು ಅಲ್ಲಿ ಜಾರಿ ಬೀಳ್ತಾರೋ ಏನೋ ಇದಾಗುತ್ತೆ. ಸೊ ಆಗ ಅಲ್ಲಿರೋ ರಾಣಿಯರು ಇವ್ರ ಮೇಲೆ ನಗ್ತಾರೆ, ಹೇಳ್ತಾರೆ. ಆಗ ಸಹಿಸ್ಲಿಕ್ಕೆ ಆಗೋದಿಲ್ಲ ಯಾರಿಗೆ, ದುರ್ಯೋಧನಿಗೆ. ಸೊ ನಗ್ತಾರೆ. ಈ ತರ ಯಾವ್ದಾದ್ರು ಸನ್ನಿವೇಶಗಳಾದ್ರೆ ಯಾರು ಕೂಡ ನಗ್ತಾರೆ. ಅದು ಪರ್ಟಿಕ್ಯುಲರ್ಲಿ ಹೆಂಗಸರು ಹೆಚ್ಚು ನಗ್ತಾರೆ ಅದರ ಸನ್ನಿವೇಶಗಳಲ್ಲಿ. ಸೊ ಮತ್ತೆ ಯುಧಿಷ್ಠಿರ ಮಹಾರಾಜರು ತಿಳಿದ್ದೆ ಅವ್ರ ತಕ್ಷಣ ಬಂದು ನಿಲ್ಸಕ್ ಪ್ರಯತ್ನ ಪಡ್ತಾರೆ, ಹೇಳ್ತಾರೆ. ಅದೇ ಕೃಷ್ಣ ಹೇಳ್ತಾರೆ ಯುಧಿಷ್ಠಿರ, ಇಲ್ಲ ಇದು ಅವ್ರ ನಗಕ್ಕೆ ಅವ್ರಿಗೆ ಬಿಡಿ, ಅವ್ರಿಗೆ ಕೃಷ್ಣ ಹಿಂದೆ ಯುಧಿಷ್ಠಿರ ಮಹಾರಾಜರನ್ನೇ ನಿಲ್ಲಿಸ್ತಾರೆ. ಕೃಷ್ಣನಿಗೆ ಈ ತರ ಇವರ ನಿಜವಾದ ವ್ಯಕ್ತಿತ್ವ, ಇನ್ನ ಅದರ ರೋಷ, ದ್ವೇಷ ಎಲ್ಲ ಇನ್ನ ಹೆಚ್ಚು ಬೆಳಿಬೇಕು. ಕೃಷ್ಣ ಅವತರಿಸಿರೋದು ಎಲ್ಲರನ್ನು ಸೇರಿಸ್ಬೇಕಲ್ಲ, ಎಲ್ಲ ದುಷ್ಟರನ್ನು ಸೇರಿಸ್ಬೇಕು. ಸೊ ಹಾಗೆ ಸುಮಾರು ಮಾಡಿದ್ದಾರೆ ಕೃಷ್ಣ. ಎಷ್ಟೋ ಅಗಾಸುರ, ಬಕಾಸುರ ಇವನ್ನೆಲ್ಲ ಮಾಡಿ ಎಷ್ಟು ಸಹ. ಸೊ ಕೃಷ್ಣ ಕೊನೆಗೆ ಒಂದು ಮಹಾಯುದ್ಧದಲ್ಲಿ ಎಲ್ಲಾರನ್ನೂ ಸೇರಿಸ್ಬೇಕು, ಸಾಕು, ಇನ್ನು ಒಬ್ಬೊಬ್ಬರನ್ನು ಕೊಲ್ಲೋದು ಸಾಕು ಅಂತ ನಿರ್ಣಯ ಮಾಡಿರ್ತಾರೆ. ಸೊ ದುರ್ಯೋಧನನು ಅದ್ರಲ್ಲಿ ಪಾತ್ರ ಆಗ್ಬೇಕು. ಸೊ ಎನಿವೆ ದುರ್ಯೋಧನ ವ್ಯಕ್ತಿತ್ವ ಕೂಡ ಆಗಿದೆ, ಕಲಿಪುರುಷ ಅಂತಾನೆ ಹೇಳೋದು ದುರ್ಯೋಧನ. ಸೊ ದುರ್ಯೋಧನನಿಗೆ ಸಹಿಸಕ್ಕಾಗೋದು, ಯಾವಾಗ್ಲೂ ಕೂಡ ಹೊಗಳಿಕೆ ಇರ್ಬೇಕು, ತೆಗಳಿಕೆ ಇದ್ರೆ ಅಷ್ಟೇ. ಇಲ್ಲ ಇನ್ನೊಂದ್ಸಲ ಕೇಳ್ತೀವಲ್ಲ ಅವ್ರ ವ್ಯಕ್ತಿತ್ವ. ವಿದುರ ಕೊನೆಗೆ ಮಹಾಭಾರತ ಯುದ್ಧದ ಮುಂಚೆ ಧೃತರಾಷ್ಟ್ರನಿಗೆ ಕೊನೆಯ ಇನ್ನೊಂದ್ಸಲ ಉಪದೇಶ, ನಿನ್ನ ಮಗನು ಅವನನ್ನು ತಿದ್ದಲಿಕ್ಕೆ ಆಗೋದಿಲ್ಲ, ಅವನು ದುಷ್ಟ ವ್ಯಕ್ತಿ. ಸೊ ಈಗಾದರೂ ಅವನನ್ನು ತ್ಯಜಿಸ್ಬಿಡು. ಸೊ ಕೇಳಿದ್ದೆ, ಆ ತೆಗಳಿಕೆ ಕೇಳಿದ್ದೆ, ಆಗೋದಿಲ್ಲ ಯಾರಿಗೆ, ದುರ್ಯೋಧನನಿಗೆ. ಇವರನ್ನು ಇಲ್ಲಿಂದ ಹೊರದಾಕಿ, ಇವರ ಇಲ್ಲಿಂದ ಬೀದಿಯಲ್ಲಿ, ರಸ್ತೆಯಲ್ಲಿ ಬಿಸಾಡಿ. ಸೊ ಯಾರು ಅವರ ದೊಡ್ಡಪ್ಪ, ಚಿಕ್ಕಪ್ಪ ಹಿರಿಯರು, ವಿದುರ, ಮಹಾತ್ಮ ವಿದುರ. ಸೊ ಹೀಗೆ. ಸೊ ಎನಿವೆ ಇದು ಭೌತಿಕ ಕಲ್ಪನೆ ಅಂದ್ರೆ ಹೇಳ್ತಾರೆ, ಯಾವಾಗಲೂ ನಾವು ಒಂದು ಇದನ್ನು ಅಪೇಕ್ಷಿಸ್ತಾ ಇರ್ತೀವಿ, ಎಲ್ಲೂ ಕೂಡ ಅಪೇಕ್ಷಿಸ್ತಾ ಇರ್ತೀವಿ, ಒಂದು ನಮ್ಮ ಗೌರವವನ್ನು ಅಪೇಕ್ಷಿಸ್ತಾ ಇರ್ತೀವಿ. ಇದು ಬದ್ಧ ಜೀವನದ ಒಂದು ಕಾಯಿಲೆ ಅಂತ ಹೇಳ್ಬೋದು, ಇಲ್ಲ ಅಂದ್ರೆ ಒಂದು ರೀತಿಯ ಒಂದು ಲಕ್ಷಣ ಅಂತ ಹೇಳ್ಬೋದು. ಯಾವಾಗ್ಲೂ ನಮಗೆ ಗೌರವ ಸಿಗ್ಲಿಲ್ಲ ಅಂದ್ರೆ ನಮಗೆ ಒಂದು ರೀತಿ, ಇವಾಗ ದಕ್ಷಿಣ ಇದು ಕೂಡ ಕೇಳ್ತೀವಲ್ಲ ನಾವು, ಅಲ್ಲಿ ಆ ಸಭೆಯಲ್ಲಿ ಬಂದಾಗ ಎಲ್ಲರೂ ಕೂಡ ಗೌರವ ಕೊಟ್ಟರು ಅವ್ರಿಗೆ. ಎಲ್ಲರೂ ಅಂದ್ರೆ ಬ್ರಹ್ಮ ಅವ್ರ ತಂದೆ. ಸೊ ಬ್ರಹ್ಮ ಅವ್ರ ಮೇಲಿದ್ದ ಮೇಲಿದ್ದಾರೆ. ಅವ್ರು ಬಿಟ್ಟರೆ ಎಲ್ಲ ದೇವತೆಗಳು, ಋಷಿಮುನಿಗಳೆಲ್ಲರೂ ಕೂಡ ಸತ್ಕರಿಸಿದರು. ಅಲ್ಲಿ ಶಿವ ಆ ಸಭೆಯಲ್ಲಿ ಅವರು ಭಗವಂತನ ಧ್ಯಾನದಲ್ಲಿದ್ದಾರೆ, ಸಮಾಧಿಯಲ್ಲಿ. ಆಮೇಲೆ ಅವರು ಕೂಡ ಮಹಾದೇವ, ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಮಹಾದೇವ ಆದ್ರಿಂದ ಅವರು ಈ ದಕ್ಷನಿಗೆ ಆ ರೀತಿಯ ಗೌರವದ ಅಗತ್ಯ ಕೂಡ ಇಲ್ಲ. ಆದ್ರೆ ಅವರು ಅಗೌರವ ಮಾಡ್ಬೇಕು ಅಂತಲ್ಲ, ಅವರು ತನ್ನ ಇದರಲ್ಲಿದ್ದಾರೆ. ಸೊ ಅದನ್ನು ಅವರು ಸುಮ್ಮನೆ ಆ ಮೌನ ಸ್ಥಿತಿಯನ್ನೇ ನೋಡಿ ಯಾರು ದಕ್ಷ ಅವರನ್ನು ಅವಹೇಳನ ಮಾಡಕ್ಕೆ ಪ್ರಾರಂಭ ಮಾಡೋದು. ಸೊ ಈ ರೀತಿ ಸೊ ಈ ರೀತಿ ವ್ಯಕ್ತಿತ್ವ ನಮಗೆ, ಆ ರೀತಿ ವ್ಯಕ್ತಿತ್ವ ನಮ್ಮಲ್ಲಿ ಅದೆಲ್ಲ ಆ ರೀತಿಯ ಗುಣಗಳು ಇರ್ತವೆ ಆ ರೀತಿ. ಸೊ ಇಲ್ಲಿ ಪೃಥು ಮಹಾರಾಜ ಹಾಗಲ್ಲ. ಪೃಥು ಮಹಾರಾಜ ಶುದ್ಧ ಭಕ್ತರ ಲಕ್ಷಣ ಏನು ಅಂದ್ರೆ ನಮ್ರತೆ. ಭಗವಂತನು ಗೀತೆಯಲ್ಲಿ ಹೇಳೋದು ಇದು 20 ದೈವಿ ಗುಣಗಳು, 20 ಗುಣಗಳು, ಇದು ಜ್ಞಾನದ ಒಂದು ಅಂಶ ಅಂತ ಭಗವಂತ ಹೇಳೋದು. ಅಮಾನಿತ್ವಂ, ಅದಂಬಿತ್ವಂ. ಸೊ ಈ ತರ ಸ್ವಭಾವ, ಈ ತರ ಇದನ್ನು ಬೆಳೆಸೋದು
ಬೆಳೆಸೋದು ನಾವು ಸಾಧನೆ ನಮಗೆ, ಆದ್ರೆ ಶುದ್ಧ ಭಕ್ತರಲ್ಲಿ ಇದು ಸಹಜವಾಗಿ ವ್ಯಕ್ತವಾಗಿ ಈಗ ಆಚಾರ್ಯರು ಶಿಲ ಪ್ರಭುಪಾದರು, ಸೊ ಅವರಿಗೆ ಈ ಪ್ರಶಂಸೆ ಯಾರಾದ್ರು ಈ ತರ ಕೊಡ್ತಾ ಇದ್ರೆ ಅವ್ರು ಸ್ವೀಕರಿಸೋದಿಲ್ಲ. ಅವ್ರು ಹೇಳೋದವರು ನನ್ನ ಗುರು ಆದೇಶ ಮಾಡ್ತಾರೆ, ಸೊ ಗುರುವಿನ ಆಜ್ಞೆ ಮೇಲೆ ನಾನು ಮಾಡಿದೆ. ಸೊ ಅವ್ರಿಗೆಲ್ಲ ಏನು ಕೀರ್ತಿ ಸೇರುತ್ತೆ ಅದು ಅವ್ರಿಗೆ ಸೇರುತ್ತೆ, ಅದು ನನಗೆ ಸೇರೋದಿಲ್ಲ. ನನಗೆ ಸೊ ಕೀರ್ತಿ ಏನು ನನಗೆ ಅಂದ್ರೆ ನಾನು ಅವ್ರು ಹೇಳಿದನ್ನು ಮಾಡಿದೆ ಅಷ್ಟೇ. ಸೊ ಅವರ ಹೇಳಿದ ಮಾತನ್ನು ನಾನು ಏನು ನನ್ನ ಒಂದು ಸೇರಿಸದೆ, ನಾನು ಬಿಡದೆ ನಾನು ಮಾಡಿದೆ. ಸೊ ಅದು ನನ್ನ ಗುರುಗೆ ಸಲ್ಲಬೇಕು. ಸೊ ಆಕ್ಚುಲಿ ಹಾಗೆ. ಸೊ ನಿಜವಾದ ವ್ಯಕ್ತಿ, ನಿಜವಾದ ಇವರು ಭಕ್ತರು, ಅವರು ಇದನ್ನು ಅವ್ರು ತಗೊಳ್ಳೋದಿಲ್ಲ. ಅವರು ಇದನ್ನು ಅವ್ರು ತಗೊಳ್ದೆ ಅವ್ರು ಹಿಂದೆ ಪೂರ್ವಾಚಾರ್ಯರು ಭಗವಂತನಿಗೆ ಅದು ಸಲ್ಲಿಸ್ಬಿಡ್ತಾರೆ, ಅವನಿಗೆ ಕೀರ್ತಿ ಸಲ್ಲಬೇಕು. ಸೊ ನಿಮಿತ್ತ ಮಾತಂ ಭವಸವ್ಯ ಸಾಚೆ, ಕೃಷ್ಣ ಹೇಳಿದಾಗೆ ನಿಮಿತ್ತ ಕೃಷ್ಣನಿಗೆ, ಎಲ್ಲವೂ ಸೇರೋದು ಕೃಷ್ಣನಿಗೆ. ಕೃಷ್ಣನ ಶುದ್ಧ ಭಕ್ತರ ಜೊತೆಗೆ ಇರ್ತಾರೆ. ಸೊ ಹಾಗೆ ಕೃಷ್ಣನೇ ಕಾರಣ ಎಲ್ಲ. ಸೊ ಹಾಗೆ ಅವರು ಅದನ್ನು ನೋಡಕ್ಕಾಗತ್ತೆ, ಆ ರೀತಿ ಅವರಿಗೆ ದೃಷ್ಟಿ ಇದೆ, ಅವ್ರಿಗೆ ಗೋಚರ ಮಾಡಕ್ಕಾಗತ್ತೆ. ಸೊ ಈ ರೀತಿ ನಾವು ಶುದ್ಧ ಭಕ್ತರಲ್ಲಿ ಪೃಥು ಮಹಾರಾಜನ ಲಕ್ಷಣ ನೋಡ್ತಾ ಇದ್ದೀವಿ. ಇಲ್ಲಿ ಭಾಗವತದಲ್ಲಿ ಪ್ರಹ್ಲಾದ್ ಮಹಾರಾಜರ ಲಕ್ಷಣ ನೋಡ್ತೀವಿ. ಹಾಗೆ ಅದೇ ರೀತಿಯ ನಮ್ರ ಸ್ವಭಾವ. ಆಕ್ಚುಲಿ ಹೇಳ್ತಾರೆ, ಹಿರಣ್ಯಕಶಿಪುನ ಕೊಂದ ಮೇಲೆ ನರಸಿಂಹದೇವರು ತುಂಬಾ ಗರ್ಜನೆಯಲ್ಲಿ ಇರ್ತಾರೆ, ತುಂಬಾ ಇನ್ನ ಕೋಪದಲ್ಲಿ ಇರ್ತಾರೆ. ಅವರ ಎಲ್ಲ ದೇವತೆಗಳು ಬರ್ತಾರೆ, ಅವರು ಕೂಡ ಅವ್ರಿಗೆ ಪ್ರಾರ್ಥನೆಗಳು ಸಲ್ಲಿಸ್ತಾರೆ. ಇಂದ್ರ, ಸಿದ್ಧ ಪುರುಷರು, ಗಂಧರ್ವರು, ಬೇರೆ ಬೇರೆ ದೇವತೆಗಳು, ಬ್ರಹ್ಮದೇವರು ಕೂಡ ಸ್ತುತಿ ಮಾಡ್ತಾರೆ. ಸೊ ಹೇಳ್ತಾರೆ, ಅದೆಲ್ಲ ಎಷ್ಟೇ ಮಾಡಿದ್ರು ಆದ್ರೂ ಕೂಡ ನರಸಿಂಹದೇವರು ಇನ್ನ ಕೋಪ ಇನ್ನ ತಣ್ಣಗಾಗಿಲ್ಲ ಅವ್ರಿಗೆ. ಯಾಕಂದ್ರೆ ಹಿರಣ್ಯಕಶಿಪು ಆ ರೀತಿ ಅಸುರ ತನ್ನ ಭಕ್ತನ, ಶುದ್ಧ ಭಕ್ತನಿಗೆ ಆ ರೀತಿ ನೋವು ಕೊಟ್ಟದ್ದು. ಸೊ ಅವರು ಆ ರೀತಿ ಕೋಪದಲ್ಲಿ ಇದಲ್ಲಿದ್ದಾರೆ. ಸೊ ಕೊನೆಗೆ ಬ್ರಹ್ಮದೇವರು ಹೇಳ್ತಾರೆ, ಸೊ ಭಗವಂತನು ಅವತರಿಸಿದ್ದು ನಿನಗೋಸ್ಕರ. ಸೊ ಪ್ರಹ್ಲಾದ, ನೀನು ಹೋಗು, ನೀನು ಅವರನ್ನು ಸಂತತ ಮಾಡು. ಸೊ ಹಾಗೆ ಪ್ರಹ್ಲಾದ್ ಮಹಾರಾಜರು ಬಂದು ಅವರು ಆರಂಭಿಸೋದು ಮೊದಲ ಅವರ ಮಾತು ಯಾರಿಗಾದ್ರು ನೆನಪಿದ್ಯಾ? ಪ್ರಹ್ಲಾದ್ ಮಹಾರಾಜರ ಪ್ರಾರ್ಥನೆ ಬಹಳ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ನಾನು ವಣಿಕ ಅಲ್ಲ ಮಾಡ್ಲಿಕ್ಕೆ, ಅದು ಕೂಡ ಇದೆ. ಮೊದಲದು ಮಾತಾಡಿ ಫಸ್ಟ್ ಇದು ಸತ್ವೈಕತಾ ಬ್ರಹ್ಮಾದಯ ಸುರಗಣ. ಸೊ ಅವ್ರು ಹೇಳ್ತಾರೆ, ಸೊ ಬ್ರಹ್ಮ ಮತ್ತೆ ಬ್ರಹ್ಮಾದಯ ಸುರಗಣ ಮುನಯೋ ಅಪಿ ಸಿದ್ಧ. ಸೊ ಅವ್ರು ಹೇಳ್ತಾರೆ, ಸೊ ನಿನ್ನನ್ನು ಸ್ತುತಿಸಿದ್ದು ಯಾರು? ನನ್ನ ಮುಂಚೆ ನಾನು ನಿನ್ನ ಸ್ತುತಿಸೋ ಮುಂಚೆ ಮಾಡಿದ್ದು ಬ್ರಹ್ಮ ಆದಯ, ಬ್ರಹ್ಮ ಮತ್ತೆ ಜೊತೆಗೂಡಿದ ಬೇರೆ ದೊಡ್ಡ ದೊಡ್ಡ ಮುನಯೋ ಅಥ ಸಿದ್ಧ ಅಂತ ದೊಡ್ಡ ದೊಡ್ಡ ಮುನಿಗಳು, ಸಿದ್ಧರು, ಸಿದ್ಧ ಪುರುಷರೆಲ್ಲ ನಿನ್ನನ್ನು ಸ್ತುತಿಸಿದ್ದಾರೆ. ಆಗ್ಲೇ ನಿನ್ನನ್ನು ಸದಾ ಸ್ತುತಿಸ್ತಿರ್ತಾರೆ, ಅವರು ನಿನ್ನನ್ನು ಸದಾ ಪ್ರಶಂಸಿಸ್ತಾ ಇರ್ತಾರೆ. ಸೊ ಮುನಯೋ ಅಥ ಸಿದ್ಧ ಸತ್ವೈಕತಾನ ಗತಯೋ ವಚಸಂ ಪ್ರವಾಹೈ. ಅವರೆಲ್ಲ ಸತ್ವಗುಣದಲ್ಲಿ ತುಂಬಿರುವವರು. ದೇವತೆಗಳಂದ್ರೆ ಸಾಮಾನ್ಯ ವ್ಯಕ್ತಿಗಳಲ್ಲ, ಅವೆಲ್ಲ ರಾಜಸ ಗುಣ ತಾಮಸ ಗುಣ ಇಲ್ಲ, ಕಡಿಮೆ, ತುಂಬಾ ಕಡಿಮೆ. ಅದು ಪರಿಶುದ್ಧ ಭಕ್ತರು, ಬ್ರಹ್ಮ ಅಂತೆಲ್ಲ ಅಂದ್ರೆ ಶುದ್ಧ ಭಕ್ತರು. ಸೊ ಹಾಗೆ ಈ ಮುನೆಯ ಅವರೆಲ್ಲ ಆ ರೀತಿ ಸತ್ವೈಕತಾನ ಗತಯೋ, ಏನು ಒಂದು ಬೇರೆ ದಾರಿ ಇಲ್ಲದೆ ಅವರು ಒಂದೇ ಕಡೆ ಸತ್ವ ಗುಣದಲ್ಲಿ ಇದ್ದಾರೆ. ಸತ್ವೈಕತಾನ ಗತಯೋ ವಚಸ ಪ್ರವಾಹಿ, ಅವ್ರ ಮಾತುಗಳು ಪ್ರವಾಹವಾಗಿ ಅವ್ರು ನಿನ್ನನ್ನು ಸ್ತುತಿಸಿದ್ದಾರೆ. ಫುಲ್ಲು ತೆರೆದು ಅವ್ರ ಹೃದಯದಿಂದ ಅವರೆಲ್ಲ ನಿನ್ನನ್ನು ಮಾಡಿದ್ದಾರೆ. ಆದ್ರೆ ವಿಧುನಾಥ್ ಅದನ್ನ ಮತ್ತೆ ಬರುತ್ತೊಂದು ಇನ್ನೊಂದು ಲೈನ್ ಇದೆ ಅಲ್ಲಿ, ಅವ್ರು ಹೇಳ್ತಾರೆ, ಆದ್ರೂ ಅವರು ನಿನ್ನನ್ನು ಸಂತೋಷ ಮಾಡಕ್ಕಾಗಿಲ್ಲ. ಸೊ ಹಾಗಿರುವಾಗ ಕಿಂ ತೋಷ್ಟು ಮಹರತಿ ಅಹಂ ಉಗ್ರ ಜಾತಿ. ಸೊ ನಿನ್ನನ್ನು ಸಂತುಷ್ಟ ಮಾಡೋದಕ್ಕೆ ನನಗೆ ಹೇಗೆ ಸಾಧ್ಯ? ಸೊ ನಾನು ಉಗ್ರ ಜಾತಿ. ಉಗ್ರ ಜಾತಿ ಅಂದ್ರೆ ಜಾತಿ, ಹುಟ್ಟುವ ಜಾತಿ. ನಾನು ಯಾವ ತರ ಜಾತಿ? ಉಗ್ರ ಜಾತಿ ಅಂದ್ರೆ ಇವ್ರ ತಂದೆ ಹಿರಣ್ಯಕಶಿಪು. ಸೊ ಹಿರಣ್ಯಕಶಿಪು ಅಂದ್ರೆ ಅಸುರ. ಸೊ ಅಸುರ ಜಾತಿಯಲ್ಲಿ ನಾನು ಹುಟ್ಟಿರೋದು. ಸೊ ಸುರರು, ಸತ್ವಗುಣದಲ್ಲಿರೋ ವ್ಯಕ್ತಿಗಳು, ದೇವತೆಗಳು, ಮುನಿಗಳು. ಸೊ ಅವರು ನಿನ್ನನ್ನು ತೃಪ್ತಿಪಡಿಸ್ಲಿಲ್ಲ. ನಾನು ಈ ತರ ಉಗ್ರ ಜಾತಿ, ಈ ತರ ನೀಚ ಜಾತಿ. ಸೊ ನಾನು ಹೇಗೆ ನಿನ್ನನ್ನು ಇದು ಮಾಡೋದಾಗುತ್ತೆ? ಸೊ ಹೀಗೆ ಈ ಶುದ್ಧ ಭಕ್ತರ ಇದು. ಇವ್ರು ಕೂಡ ಹೇಳ್ತಾರೆ ಅದೇ ತರ ಜಾತಿ ಅಂತ ಹೇಳ್ತಾರೆ. ಇವ್ರು ಯಾರು ಹೇಳ್ತಾರೆ? ಸನಾತನ ಗೋಸ್ವಾಮಿ. ಚೈತನ್ಯ ಮಹಾಪ್ರಭು ಫಸ್ಟ್ ಟೈಮ್ ಭೇಟಿ ಮಾಡಿದಾಗ ಅವರು ಕೂಡ ನಮ್ರವಾಗಿ ಬಂದು ಚೈತನ್ಯ ಮಹಾಪ್ರಭು ಪ್ರಶ್ನೆ ಮಾಡೋದವರು, ನಾನು ಯಾರು ಅಂತ ಗೊತ್ತಿಲ್ಲ ನಾನು. ಸೊ ಜನರು ಲೌಕಿಕವಾಗಿ ನನ್ನ ತುಂಬಾ ಪಂಡಿತ, ವಿದ್ವಾಂಸರು ಅಂತ ಹೇಳ್ತಾರೆ. ಯಾಕಂದ್ರೆ ಸನಾತನ ಗೋಸ್ವಾಮಿ ಅವರು ಸಚಿವರಾಗಿದ್ರು ಬಂಗಾಲ್, ಇದೆಲ್ಲ ದೊಡ್ಡ ಬಂಗಾಲ ರಾಜ್ಯ ಆಗ. ದೊಡ್ಡ ಬಂಗಾಲ ಅಂದ್ರೆ ಪೂರ್ವ ಬಂಗಾಲ, ಪಶ್ಚಿಮ ಬಂಗಾಲ, ಬಿಹಾರ್ ಇದೆಲ್ಲ ಸೇರಿ ತುಂಬಾ ದೊಡ್ಡ ಪ್ರದೇಶ.
ಸೊ ಅದಕ್ಕೆ ಅವರು ಸಚಿವರು, ಆಮೇಲೆ ಅವ್ರು ಪಂಡಿತರು ಕೂಡ. ಸಂಸ್ಕೃತ ಎಲ್ಲ ಭಾರತೀಯ ಭಾಷೆಗಳು, ಹೊರಗಿನ ಭಾಷೆಗಳು ಕೂಡ, ಅರಬ್ಬಿ, ಪರ್ಷಿಯನ್ ಅದು ಕೂಡ ಕಲ್ತಿರ್ತಾರೆ. ಸೊ ಈ ರೀತಿ. ಹಾಗೆ ಅವ್ರು ಹೇಳ್ತಾರೆ ಗ್ರಾಮ್ಯ ವ್ಯವಹಾರೇ ಕಹಾಯ್ ಪಂಡಿತ್. ನನ್ನನ್ನು ಗ್ರಾಮ್ಯ ವ್ಯವಹಾರದ ತುಂಬಾ ಪಂಡಿತನು ಅಂತ ಹೇಳ್ತಾರೆ. ಆದ್ರೆ ನನಗೆ ನಾನು ಎಂತ ಪಂಡಿತನಂದ್ರೆ ನಾನು ಯಾರು ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಇವಾಗಲೂ ನಾನು ದೇಹ ಅನ್ಕೊಂಡು ನಾನು ಈ ತರ ಆ ದೊಡ್ಡ ಆಫೀಸರ್, ಈ ತರ ದೊಡ್ಡ ಬುದ್ಧಿವಂತ, ದೊಡ್ಡ ಜ್ಞಾನಿ, ಸೊ ಈ ರೀತಿ ನಾವು ದೊಡ್ಡ ಹಣವಂತ, ಸೊ ನಾವು ಈ ತರ. ಸೊ ಹಾಗೆ ಹೇಳ್ತಾರೆ ನಾನು ಆ ರೀತಿಯಲ್ಲಿ ಇದ್ದೇನೆ ದೇಹದ ಕಲ್ಪನೆ. ನಾನು ಆದ್ರೆ ಪಂಡಿತನಲ್ಲ, ನಾನು ಮೂರ್ಖ, ನೀಚ ಜಾತಿ ನೀಚ ಸಂಗಿ ಅಂತ ಹೇಳ್ತಾರೆ. ಸೊ ನಾನು ನೀಚ ಜಾತಿ. ಜಾತಿ ಅಂದ್ರೆ ಆಕ್ಚುಲಿ ಅವ್ರು ಹುಟ್ಟಿದ ಕುಲ, ಅವರು ಒಳ್ಳೆ ಕುಲನೇ, ಸನಾತನ ಗೋಸ್ವಾಮಿ ಅವರು. ಆದರೂ ಅವ್ರು ಹೇಳೋದು ನಾನು ನೀಚ ಜಾತಿ ನೀಚ ಸಂಗಿ. ನಾನು ಯಾಕಂದ್ರೆ ಈ ತರ ಸಂಘ ಮಾಡಿದ್ದೇನೆ, ಈ ತರ ಯಾರು ವೈದಿಕ ಇದನ್ನು ಪಾಲನೆ ಮಾಡೋದಿಲ್ಲ, ಈ ತರ ರಾಜರಿಗೆ ಅವರ ಮಂತ್ರಿಯಾಗೆಲ್ಲ ಕೆಲಸ ಮಾಡಿದ್ದು. ಸೊ ನೀಚ ಜಾತಿ ನೀಚ ಸಂಗಿ. ಸೊ ಅವರ ಅದು ನಮ್ರ ಸ್ವಭಾವ ಅಷ್ಟೇ. ಸೊ ಹಾಗಾಗಿ ಅವ್ರು ಆ ತರ ಇದ್ದಾರೆ ಅಂತಲ್ಲ. ಸೊ ಅವರು ಪರಮಾಣುದ ಸ್ಥಿತಿಯಲ್ಲಿ ಇದ್ದಾರೆ, ಆದ್ರೆ ಸಹಜವಾಗಿ ಅವರಲ್ಲಿ ಆ ತರ ಭಾವನೆ ಇದೆ. ಸೊ ಇದು ನಮಗೆ ಒಂದು ರೀತಿ ಸ್ಫೂರ್ತಿ ಏನು ಅಂದ್ರೆ ಈ ರೀತಿ ನಾವು ಕೂಡ ಬೆಳೆಸಬೇಕು ಅಂತ ಸ್ಫೂರ್ತಿ ನಮಗೆ. ಇವಾಗ ನಮ್ಮಲ್ಲಿ ಅದು ಸಾಧನೆ ನಾವು ಫೋರ್ಸ್ಫುಲ್ ಆಗಿ ನಮ್ಮ ಮನಸ್ಸನ್ನು ನಾವು ಇದರ ನಮ್ರ ಸ್ವಭಾವವನ್ನು ಬೆಳೆಸಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಚೈತನ್ಯ ಮಹಾಪ್ರಭು ಹೇಳ್ತಾರಲ್ಲ, ತೃಣಾದ ಪಿಸು ನೀಚೇನ. ತೃಣ ಅಂದ್ರೆ ಹುಲ್ಲುಗಡ್ಡಿಗಿಂತ ನಾವು ಚಿಕ್ಕವರು ಅಂತ ನಾವು ಆ ಮನೋಭಾವನ ಬೆಳೆಸ್ಬೇಕು. ತೃಣಾದ ಪಿಸು ನೀಚೇನ ತರೋರಪಿ ಸಹಿಷ್ಣುನ. ಮತ್ತೆ ತರು ಅಂದ್ರೆ ಮರ ಗಿಡ, ವೃಕ್ಷಕ್ಕಿಂತ ಸಹನೆ. ಸೊ ಹುಲ್ಲು ಕಡ್ಡಿ ಮೇಲೆ ನಡ್ಕೊಂಡು ಹೋಗ್ತೀವಿ. ನಾವು ನಡ್ಕೊಂಡು ಎಲ್ಲಿ ಕಡೆ ನಾವು ನೋಡೋದಿಲ್ಲ, ಅಯ್ಯೋ ಹುಲ್ಲು ಇದೆಯಾ ಇದಿದೆಯಾ ಅದೇನು ನೋಡೋದಿಲ್ಲ, ಸುಮ್ಮನೆ ಸೀದಾ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಆ ಹುಲ್ಲು ಅದು ಹೀಗೆ ನಿಂತಿರುತ್ತದು, ನಾವು ನಡ್ಕೊಂಡು ಹೋದ್ಮೇಲೆ ಅದು ಹೀಗೆ ಆಗಿರುತ್ತೆ. ಅಂದ್ರೆ ಅದನ್ನ ಕಂಪ್ಲೀಟ್ ಅದನ್ನ ನಾವು ಇದು ಮಾಡಿ ತುಳಿದು ಬಿಡ್ತೀವಿ ಅದನ್ನ. ಸೊ ನಮ್ಮನ್ನ ಯಾರು ತುಳಿದು ಬಿಟ್ರೆ ಆ ರೀತಿ ಏನಾದ್ರು ಅವಾಯ್ಡ್ ಮಾಡಿ ಹಾಗೆ ತುಳಿದು ಬಿಡೋದು. ಆದರೂ ಅದು ನಂತರ ಹೇಳುತ್ತೆ ಅದು ಹೇಗಿರುತ್ತೆ ಅದು ಹಾಗೆ ವಾಪಸ್ ಬರುತ್ತೆ ಹುಲ್ಲು. ಯಾಕಂದ್ರೆ ಆ ರೀತಿ ಅದಕ್ಕೆ ಅದೇ ಭಗವಂತನು ಪ್ರಕೃತಿಯಲ್ಲಿ ನಮಗೆ ಕಲಿಸೋ ಪಾಠಗಳು ಆ ರೀತಿ ಏನೋ ಆಗ್ಲಿಲ್ವೇನೋ ಅಂತ. ಹಾಗೆ ತಕ್ಷಣ ತೃಣಾದ ಪೀಸು ತರೋರ ಪೀಸ್ ಸಹಿಷ್ಣು. ಅದು ಕೂಡ ಸಹನೆ ಅಂದ್ರೆ ಇವಾಗ ಏನ್ ಮಾಡೋದು, ಅವ್ರ ಸ್ಥಿತಿ ಆಗಿದೆ. ಒಂದ್ ರೀತಿ ಶಿಕ್ಷೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ವೃಕ್ಷ ಜೀವನ ನಿಂತೇ ಇರ್ಬೇಕು, ಕೂತ್ಕೊಳ್ಳೋಕ್ಕೂ ಇಲ್ಲ ಅವರು. ನಮಗೆ ನಿಂತು ನೋವಾಗುತ್ತೆ, ಸ್ವಲ್ಪ ಕೂತ್ಕೊಂಡ್ರೆ ಅನ್ಸುತ್ತೆ. ಅವ್ರಿಗೆ ಆಗಿಲ್ಲ, ಅವ್ರು ನಿಂತೇ ಇರ್ಬೇಕು. ಆಮೇಲೆ ಜೊತೆಗೆ ಆತರ ಗಾಳಿ, ಆತರ ಬಿಸಿಲು, ಆತರ ಮಳೆ, ಸೊ ಏನು ಕಂಪ್ಲೇಂಟ್ ಇಲ್ಲ, ಹಾಗೆ ಅವರ ಸಹನೆಯಿಂದ ಇದ್ದಾರೆ. ಸೊ ಹೇಳ್ತಾರೆ ಈ ರೀತಿ ತೃಣಾದ ಪಿಸು ನೀಚೇನ ತರೋರ ಪಿ ಸಹಿಷ್ಣುನ ಅಮಾನಿನ ಮಾನದೇನ. ಅಮಾನಿನ ಅಂದ್ರೆ ಇದೆ ಈ ಗೌರವವನ್ನು ಯಾಚಿಸದೆ, ಮಾನದೇನ ಎಲ್ಲರಿಗೂ ಬೇರೆಯವ್ರು ಕೊಡೋ ಒಂದು ಮನೋಭಾವವನ್ನು ಬೆಳೆಸೋದು. ಸೊ ಹೀಗೆ ಬೆಳೆಸಿ ನಾವು ಸ್ಥಿರವಾದ್ರೆ ಅವಾಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಕೀರ್ತನೀಯ ಸದಾಹರಿ. ಆಗ ನಾವು ಕೃಷ್ಣನನ್ನು ಸದಾ ಕೀರ್ತಿಸ್ಬೋದು, ಸದಾ ಕೃಷ್ಣನ ನಾಮಜಪ ಮಾಡ್ಬೋದು. ನಾಮಜಪ ನಮಗೆ ರುಚಿ ಇಲ್ಲ ಈಗ ಸಾಧನೆ. ಸೊ ಆದ್ರೆ ಮಾಡಕ್ಕೂ ಕೂಡ ಈ ರೀತಿ ಮನೋಭಾವ ಇದ್ರೆ ನಮಗೆ ಇದು ಬೆಳೆಸ್ಕೊಂಡ್ರೆ ನಮ್ಗೆ ಇದು ಸಾಧ್ಯ ಆಗತ್ತೆ. ಓಕೆ. ಸೊ ಇನ್ಯಾರಾದ್ರೂ ಇನ್ನೇನಾದ್ರೂ ಭಕ್ತರ ಬಗ್ಗೆನೋ ಆಚಾರ್ಯರ ಬಗ್ಗೆ ನಮ್ರ ಭಾವವನ್ನು ಅವ್ರನ್ನು ಯಾವ್ದಾರು ನಿಮ್ಗೆ ನೆನಪು ಬಂದ್ರೆ ಯಾವ್ದಾರು ಅವರ ಹೇಳ್ಬೋದು, ಶೇರ್ ಮಾಡ್ಬೋದು. ವೇಣು ತಂದೆ ಯುವರಾಜ ಅವ್ರದ್ದು ಕಾಡಿಗೆ ಹೋದ್ರಲ್ಲ ಪ್ರಭುಜಿ, ಅವ್ರದ್ದು ಬರ್ಲೇ ಇಲ್ಲ. ಅವ್ರ ನೆಕ್ಸ್ಟ್ ಅವ್ರದ್ದು ಇನ್ನು ಸರಿ ಕೇಳಿಸ್ತಾ ಇಲ್ಲ ಪ್ರಭುಜಿ, ಮತ್ತೆ ಇನ್ನೊಂದ್ಸಲ ಹೇಳಿ ಸ್ವಲ್ಪ. ಯುವರಾಜ್ ವೇಣು ತಂದೆ ಯುವರಾಜ ಅವ್ರು ಕಾಡಿಗೆ ಹೊರಟೋದ್ರು. ಅಲ್ಲಿ ಅವರು ಭಕ್ತರಾಗಿದ್ರು, ಬಟ್ ಅವ್ರದ್ದು ಸ್ಟೋರಿ ಏನು ಮುಂದೆ ಏನು ಬರ್ಲೇ ಇಲ್ಲ ಅವ್ರದ್ದು ಅಂತ ಕೇಳ್ತಾರೆ. ಮುಂದೆ ರಾಜರ್ಷಿಗಳು ಅವರು ಪರಿಪೂರ್ಣತೆ ಪಡೆದ್ರು. ಅವರು ಆಗ್ಲೇ ಅವರು ಡೀಟೇಲ್ಸ್ ಕೊಟ್ಟಿಲ್ಲ ಭಾಗವತಮಲ್ಲಿ, ಆದ್ರೆ ಅಲ್ಲಿ ಹೇಳೋದೇನಂದ್ರೆ ಅವ್ರು ಆಲ್ರೆಡಿ ಅವರು ಆ ರೀತಿ ತೀವ್ರ ಅವ್ರಿಗೆ ಏನ್ ಹೇಳ್ತಾರೆ ಭೌತಿಕ ಅಟ್ಯಾಚ್ಮೆಂಟ್ ಎಲ್ಲ ಅವರು ಕಳ್ಕೊಂಡ್ರು. ಮತ್ತೆ ಕೊನೆಯಲ್ಲಿ ಅವ್ರು ವಿಶ್ಲೇಷಣೆ ಮಾಡೋದಿಲ್ಲ, ಇದು ಕೃಷ್ಣ ಕೃಪೆನೆ ಅಂತ ಅವ್ರು ಯೋಚನೆ ತಗೊಂಡ್ರು. ನೋ ರಿಗ್ರೆಟ್ಸ್.
ಸರಿ, ಅಂಗ ಓಕೆ ಮಹಾರಾಜರಿಗೆ ಓಕೆ ಬೇಸರ ಇದೆ, ಫಸ್ಟ್ ಬೇಸರ ಇತ್ತು. ಆದ್ರೆ ಕೊನೆಗೆ ಇಲ್ಲ ಇಲ್ಲ ಇದು ಒಳ್ಳೇದೇ ಆಯ್ತು. ಇದು ನನಗೆ ಈ ರೀತಿ ಆಗ್ಲಿಲ್ಲ ಅಂದ್ರೆ ನಾನು ಈ ರೀತಿ ಬಂಧನದಲ್ಲೇ ಇರ್ತಾ ಇದ್ದೆ, ನಾನು ಇನ್ನ ಮಾಯೆಯಲ್ಲೇ ಇರ್ತಾ ಇದ್ದೆ. ಸೊ ಹೀಗೆ ನನಗೆ ಭಗವಂತನು ಕೊಟ್ಟ ಈ ತರ ಒಳ್ಳೆ ಮಗ ಈ ಬೇಡ ಕೊಟ್ಟದ್ದು, ಇದು ನನಗೆ ಒಳ್ಳೇದೇ ಆಯ್ತು. ಆಕ್ಚುಲಿ ಕೆಟ್ಟ ಮಗ, ದುಷ್ಟ ಮಗ, ಎಷ್ಟು ಆಯ್ತು ಅಂದ್ರೆ ಆ ಋಷಿ ಮುನಿಗಳು ಮೊದಲಿಗೆ ಮತ್ತೆ ಅವನ ಪಟ್ಟಾಭಿಷೇಕ ಮಾಡಿದ್ರು, ಮತ್ತೆ ಅಲ್ಲಿಂದ ಅವನನ್ನು ಕೆಳಗೆ ಹಾಕಿದ್ರು, ಮತ್ತೆ ಇನ್ನೊಂದು ವ್ಯಕ್ತಿನ ಸೃಷ್ಟಿ ಮಾಡಿದ್ರು. ಎಷ್ಟು ಸೊ ಇದೆಲ್ಲ ಎಷ್ಟು ಒಳ್ಳೆ ಮಗ ಆಗಿದ್ರೆ ಇದೆಲ್ಲ ಏನೂ ಆಗ್ತಾ ಇರಲಿಲ್ಲ, ಏನೂ ಆಗ್ತಾ ಇರಲಿಲ್ಲ. ಪೃಥು ಮಹಾರಾಜರೇ ಅಷ್ಟೇ ಅವ್ರ ಮಗನಾಗಿ ಓಕೆ ಬಂದ್ಬಿಟ್ಟಿದ್ದಾರೆ, ಏನೂ ಇರ್ತಾ ಇರಲಿಲ್ಲ. ಅಷ್ಟೇ ಅಷ್ಟೇ ಎಷ್ಟು ಆಯ್ತು ಈಗ. ಓಕೆ ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು. ಆದ್ರೂ ಕೂಡ ಅವರಿಗೆ ಒಳ್ಳೇದಾಯ್ತು. ವೆನ ಮಹಾರಾಜನಿಗೆ ಹಾ ಹೇಳ್ತಾರೆ, ಅಲ್ಲ ವೆನ ಮಹಾರಾಜ ಅಲ್ಲ, ಅಂಗ ಮಹಾರಾಜನಿಗೆ ಈ ರೀತಿ ಒಂದು ವೈರಾಗ್ಯ ಭಾವ ಬರೋಕ್ಕೆ ಸಹಾಯ ಆಯ್ತು ಅಂತ ಹೇಳ್ತಾರೆ. ಸರಿ, ಕರೆಕ್ಟ್ ಕರೆಕ್ಟ್. ಹರೇ ಓಕೆ ಪ್ರಭು, ಹರೇ ಥ್ಯಾಂಕ್ ಕೃಷ್ಣ ಯು. ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಹೇಳಿ ಮಾತಾಜಿ. ಪ್ರಭುಜಿ, ಮಾಧವೇಂದ್ರಪುರಿದು. ಹಾ, ಮಾಧವೇಂದ್ರ. ಮಾಧವೇಂದ್ರಪುರಿ, ಹೇಳಿ ಮಾತಾಜಿ, ಹೇಳಿ. ಹೌದು. ಅವ್ರದ್ದು ಅವರು ಒಂದು ಇದಕ್ಕೆ ಹೋಗ್ತಾರಲ್ಲ ಪ್ರಭುಜಿ, ಅವರು ಗೋಪಿನಾಥ್ ಅವರು ದೇವ್ರು ಇದು ಆ, ಕನಸಲ್ಲಿ ಬಂದು ಚಂದನ ಬೇಕು ಅಂತ ಹೇಳ್ತಾರಲ್ಲ. ಆಮೇಲೆ ಅವರು ಅದು ತರ್ಲಿಕ್ಕಂತ ಹೊರಡುವಾಗ ಅವ್ರ ದಾರಿಯಲ್ಲಿ ಹ್ಮ್ ಇದು ಗೋಪಿನಾಥ್ ದೇವಸ್ಥಾನಕ್ಕೆ ಬರ್ತಾರೆ. ಹ್ಮ್ ಗೋಪಿನಾಥ್ ದೇವಸ್ಥಾನಕ್ಕೆ ಬಂದಾಗ ಅವರಿಗೆ ಅಲ್ಲಿ ಇದು ಇದು ಸ್ವೀಟ್ ರೈಸ್ ಹ್ಮ್ ಇದೆಲ್ಲ ಇದು ಮಾಡಿಟ್ಟಿರ್ತಾರೆ. ಆಗ ಇದು ಇದು ಪ್ರಸಾದ ಮಾಡಿಟ್ಟಿರ್ತಾರೆ ದೇವರಿಗೆ ಅರ್ಪಿಸ್ಲಿಕ್ಕೆ. ಅಲ್ಲಿ ಅವ್ರಿಗೆ ಏನಾಗ್ತದೆ ಅಂದ್ರೆ, ಅವರು ನಾನು ಮಾಡ್ಬೇಕಿತ್ತು, ಇದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಮನಸ್ಸಲ್ಲಿ ಅಷ್ಟೇ ಎಣಿಸ್ತಾರಷ್ಟೇ ಅವರು. ಅಲ್ಲಿ ಎಣಿಸಿ ಅವರು ಅಯ್ಯೋ ನಾನು ಎಂತ ತಪ್ಪು ಮಾಡಿಬಿಟ್ಟೆ, ದೇವರಿಗೆ ಅರ್ಪಣೆ ಮಾಡುವ ಮೊದಲೇ ನಾನು ಮನಸ್ಸಲ್ಲಿ ಆಸೆ ಪಟ್ಟೆ ಅಲ್ಲ ಅಂತ ಹೇಳಿ ಅವ್ರಿಗೆ ಇದಾಗ್ತದೆ. ಆಮೇಲೆ ಅವರು ಅಲ್ಲಿಂದ ಹೋಗ್ತಾರೆ ಎದ್ದು. ಆದ್ರೆ ಗೋಪಿನಾಥ್ ಏನ್ ಮಾಡ್ತಾರೆ, ಅವರು ಅವ್ರಿಗೆ ದೇವ್ರಿಗೆ ಗೊತ್ತಾಗ್ತದೆ ಇವ್ರು ಭಕ್ತ ಅಂತ ಹೇಳ್ಕೊಂಡು. ಆಮೇಲೆ ಅವರು ಒಂದನ್ನು ಖೀರ್ ಚೋರ್ ಅಂತ ಹೇಳ್ಕೊಂಡು ಹೇಳ್ತಾರಲ್ಲ, ಹಾಗೆ ಅವರು ಒಂದು ತೆಗ್ದಿಟ್ಟು ಅದನ್ನ ತಗೊಂಡೋಗಿ ಕೊಡ್ತಾರೆ. ಯಾರಿಗೆ? ಇವರಿಗೆ, ಅಲ್ಲಿ ಆ ಪೂಜಾರಿಗೆ ಕನಸಲ್ಲಿ ಬರ್ತಾರೆ, ಹೀಗೆ ಹೋಗು ನೀನ್ ರಾತ್ರಿ, ಅಲ್ಲಿ ಅವರು ಇಂಥ ಕಡೆ ಒಂದು ಮಲಗಿದ್ದಾರೆ ಅಂತ ಹೇಳ್ಕೊಂಡು ಅವರಿಗೆ ಹೇಳ್ತಾರೆ. ಆಮೇಲೆ ಅಲ್ಲಿ ಅವ್ರು ಹೋಗಿ ಇದನ್ನ ತಗೊಂಡೋಗಿ ಕೊಡ್ತಾರೆ ಪೂಜಾರಿ ನೋಡಿದ್ರೆ, ಅದನ್ನ ನೋಡಿದ್ರೆ ಅವ್ರದ್ದು ಆ ಮೂರ್ತಿಯ ಹಿಂದ್ಗಡೆ ಅದು ಅಲ್ಲಿ ಇರ್ತದೆ, ಯಾವ್ದೋ ಒಂದು ಬಟ್ಲು ಖೀರ್. ಆಮೇಲೆ ಅದನ್ನ ತಗೊಂಡೋಗಿ ಅಲ್ಲಿ ಕೊಡ್ತಾರೆ ಅವ್ರಿಗೆ. ಹಾಗೆ ಅವರು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ಕೊಂಡು ಅವರು ಹೋಗ್ತಾರೆ. ಆದ್ರೆ ಅಲ್ಲಿ ಎಲ್ಲರಿಗೂ ಗೊತ್ತಾಗ್ಬಿಡ್ತದೆ, ಅಯ್ಯೋ ಹೀಗೆ ನಾನು ಮಾಡಿದ್ದು ತಪ್ಪಾಯ್ತು ಅಂತ ಹೇಳ್ಕೊಂಡು. ಆದ್ರೆ ಅವ್ರೇ ಕರೀತಾರೆ ಪೂಜಾರಿ, ಮಾಧವೇಂದ್ರಪುರಿ ಅಂತೇಳಿ ಇದರಲ್ಲಿ ಕರೀತಾರೆ. ಇದ್ರಾಗ ಅವ್ರು ಎಲ್ಲಿ ಮಲಗಿರ್ತಾರೆ ರಾತ್ರಿ, ಅಲ್ಲಿ ತಗೊಂಡೋಗಿ ಕೊಡ್ತಾರೆ. ಕೊಟ್ಟು ಅದನ್ನ ಅವರು ಸ್ವೀಕರಿಸ್ತಾರೆ. ಆಮೇಲೆ ಅವರಿಗೆ ತುಂಬಾ ಇದಾಗ್ತದೆ, ಸಂಕಟ ಆಗ್ತದೆ. ಆಮೇಲೆ ಅವರು ಅಲ್ಲಿಂದ ಇದನ್ನಿದೆಲ್ಲ ಅದು ಇದರದ್ದು ಪಾತ್ರೆದು ಚೂರೆಲ್ಲ ಕಟ್ಟಿ ಒಂದು ಇದರಲ್ಲಿ ಇಟ್ಕೊಳ್ತಾರೆ, ಯಾವ್ದ್ರಲ್ಲಿ ಒಂದು ಬಟ್ಟೆಗೆ ಇಟ್ಕೊಳ್ತಾರೆ. ಅದನ್ನು ಆಗಾಗ ಅವರು ಅದನ್ನು ಸಣ್ಣ ಸಣ್ಣ ಪೀಸನ್ನು ತಿಂತಾ ಇದ್ರು ಅಂತೇಳಿ ಚರಿತಾಮೃತದಲ್ಲಿ ಇದೆ. ಹಾಗೆ ಪ್ರಭುಜಿ, ಅವರು ಇದ್ ಮಾಡ್ಲಿಕ್ಕೆ ಹೋಗಿಲ್ಲ, ಅಷ್ಟು ಅವರು ಇದ್ ಮಾಡ್ಕೊಂಡು ನಾನು ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಅವರು ಇದ್ ಮಾಡ್ಲಿಕ್ಕೆ ಹೋಗ್ತಾರೆ. ಅವ್ರದ್ದು ಕತೆ ಉದ್ದ ಇದೆ. ಅಲ್ಲಿಂದ ಪಲಾಯನ ಅವರು. ಹೌದು, ಅಲ್ಲಿಂದ ಮತ್ತೆ ಪಲಾಯನ ಮಾಡ್ತಾರೆ. ಪಲಾಯನ ಅವರು ಚಂದ ರಾತ್ರಿ ಬೆಳಿಗ್ಗೆ ಆದ್ರೆ ಇನ್ನೆಲ್ಲರೂ ಕೂಡ ಪೂಜಾರಿ ಎಲ್ಲರಿಗೂ ಹೇಳ್ತಾರೆ, ಹೌದು ಈ ತರ ನನಗೋಸ್ಕರ ಅದು ನನ್ಗೆ ಇಷ್ಟ ಇಲ್ಲ ಅದೆಲ್ಲ ಅವ್ರದ್ದೆಲ್ಲ ಪ್ರಶಸ್ತಿ ಕೇಳಲಿಕ್ಕೆ ಅಂತ. ಅಂದಿಂದ ಭಗವಂತ ಅವ್ರನ್ನ ಬಿಡಲ್ಲ, ಹಾಗೆ ಮಾಡಿ ಅವರು ಕರ್ಕೊಂಡು ಹೋಗ್ತಾರೆ ಅಂತ ಅವರು ಪ್ರಸಿದ್ಧಿ ಆಗಿಬಿಡ್ತಾರೆ ಆ ಊರಲ್ಲಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಮಾಧವೇಂದ್ರಪುರಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಗುರುಗಳ ಗುರು. ತುಂಬಾ ದೊಡ್ಡ ಕತೆ ಇದೆ ಅವ್ರದ್ದು. ನಾನು ಒಂಚೂರು ಜಸ್ಟ್ ಒಂದು ಪೀಸ್ ಹೇಳಿದೆ ಅಷ್ಟೇ. ಮತ್ತೆ ಅವರಿಗೆ ಹಾಲು ತಂದು ಕೊಡೋದು, ಕೃಷ್ಣ ಯಾವಾಗ್ಲೂ ಅವರು ಇದ್ ಮಾಡ್ಲಿಕ್ಕೆ ಬರುವಾಗ ಕೃಷ್ಣನ ರೂಪದಲ್ಲಿ ಸಣ್ಣ ಮಗು ಹಾಲು ತಂದು ಕೊಡುದು. ಅಲ್ಲಿ ಅವರು ಇದು ಬರ್ತಾ ಇದ್ದಾರೆ, ಗೋವರ್ಧನಗಿರಿಗೆ ಸುತ್ತು ಬರ್ತಾ ಇರ್ತಾರೆ. ಅದೇ ಅಲ್ಲ ಪ್ರಭುಜಿ? ಹೌದು, ಗೋವರ್ಧನಗಿರಿಗೆ ಸುತ್ತು ಬರ್ತಾ ಇರುವಾಗ ಅಲ್ಲಿ ಅವ್ರಿಗೆ ಆಯಾಸ ಆಗಿ ಅವರು ಕೂತ್ಕೊಂಡಿರ್ತಾರೆ. ಆಮೇಲೆ ಅವರು ಕೃಷ್ಣನ ರೂಪದಲ್ಲಿ ಬಾಲಗೋಪಾಲ ಸಣ್ಣ ಹುಡುಗನಾಗಿ ಬಂದು ಅವರಿಗೆ ಹಾಲು ತಂದು ಕೊಡುದು. ಅದು ಅವ್ರಿಗೆ ಕನಸಲ್ಲಿ ಬರ್ತದೆ. ಆಗ ಅವರಿಗೆ ಅದು ಹೇಳುದು ಕನಸಲ್ಲಿ ಬಂದದ್ದು, ಹೀಗೆ ನಾನು ಇದ್ರ ಅಡಿಯಲ್ಲಿ, ಮಣ್ಣಿನ ಅಡಿಯಲ್ಲಿ ಇದ್ದೇನೆ, ಈ ಪೊದೆ ಎಲ್ಲ ಕಾಡ ತರ ಇದೆಯಲ್ಲ, ಇದ್ರ ಅಡಿಯಲ್ಲಿ ನಾನು ಅವಿತ್ಕೊಂಡಿದ್ದೇನೆ, ನನ್ಗೆ ತುಂಬಾ ಸೆಕೆ, ಊಟ ಯಾರು ಇಲ್ಲಿ ಕೊಡ್ತಾ ಇಲ್ಲ, ನೀನ್ ಅಲ್ಲಿ ಹೋಗಿ ಅದನ್ನು ತೆಗಿಬೇಕು ಅಂತೇಳಿ ಅಲ್ಲಿಂದ ಅವ್ರಿಗೆ ಇದಾಗುದು. ಹರೇ ಕೃಷ್ಣ ಪ್ರಭುಜಿ.
ಹರೇ ಕೃಷ್ಣ ಮಾತಾಜಿ. ನೆಕ್ಸ್ಟ್ ಮಾಡಿದ ಕತೆ ಆದ್ರೆ ಅದು ಈಗ ಹ್ಮ್ ಮತ್ತೆ ಟೈಮ್ ಆಯ್ತಲ್ಲ. ಹರೇ ಕೃಷ್ಣ ಪ್ರಭುಜಿ ನೀವ್ ಇವಾಗ ಹೇಳಿ ಶ್ಲೋಕ ಯಾವ್ದು ಮಾತಾಜಿ? ಹರೇ ಕೃಷ್ಣ ಪ್ರಭುಜಿ, ನೀವು ಶ್ಲೋಕ ಹೇಳಿದ್ರಲ್ಲ ಲಾಸ್ಟ್ ಅಲ್ಲಿ ಅರ್ಥ ಹೇಳಿದ್ರಲ್ಲ ಪ್ರಭುಜಿ, ಹುಲ್ಲಿನ ಅಷ್ಟು ಚಿಕ್ಕದಾಗಿರ್ಬೇಕು ಅಂತ, ಅದನ್ನ ಮತ್ತೆ ಹೇಳಿ ಪ್ರಭುಜಿ. ಅದೇ ಇದು ಚೈತನ್ಯ ಮಹಾಪ್ರಭು ಶಿಕ್ಷಾಷ್ಟಕ ಹೇಳೋದಲ್ಲ ಮಾತಾಜಿ. ತೃಣಾದಪಿ ಸುನೀಚೇನ ತೃಣಾದಪಿ ಹೇಳಿ ಪ್ರಭುಜಿ. ತರೋರಪಿ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾಹರಿಹಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ. ಶೇರ್ ಮಾಡ್ಬೇಕಾ ಅದು? ಶೇರ್ ಮಾಡಿ ಪ್ರಭುಜಿ. ಜ್ಯೋತಿ ಮಾತಾಜಿ ಶಿಷ್ಟಾಷ್ಟಕಂ ಅದು. ಶಿಕ್ಷಾಷ್ಟಕಂ ಅದೇ. ಓಕೆ ಮಾತಾಜಿ. ನಿಮಗೆ ಆ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೇನೆ ನೋಡಿ, ನಿಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ದೇನೆ. ಮಾಡಿದೀರಾ ಮಾತಾಜಿ? ಓಕೆ ಮಾತಾಜಿ. ಓಕೆ ನಾ ಮಾಡ್ತೇನೆ ಪುನಃ.